ಶೆಟ್ಟಿ ಈ 3 ಸೂಪರ್ ಹೀರೋಗಳನ್ನ ನೋಡಿ ನಾವು ಅಂತಹ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ನಾವು ಆ ಲೆವೆಲ್ ಅನ್ನ ಮ್ಯಾಚ್ ಮಾಡಿ. ಆಯ್ತು, ನಾನು ಫಿಲ್ಮ್ ನೋಡ್ತಾ ಇದ್ದೆ. ಫಿಲ್ಮ್ ಮುಂದೆ ಸ್ಟಾರ್ಟ್ ಯಾವ ಬಂತು ಆಗಲೇ ನೋಡಾಗಿದ್ದೆ ನಾನು ಮೂವಿ. ನಂದು ಹೊಸದು ಕ್ವಶನ್ ಅಂದ್ರೆ ನಮ್ದು ಎಲ್ಲರೂ ಹೇಳ್ತಿದ್ರು ಒಂದು ಕ್ವಶನ್ ಕೇಳು ಏನಂದ್ರೆ ಕಾಮಿಡಿ ಕ್ವಶನ್ ಏನ್ ಬರೀತಿಲ್ಲ. ಬೈಕ್ ಬಿಡುವಾಗ ನಿಜವಾಗ್ಲೂ ಹೊರತಲ್ಲಿ ಮಣ್ಣು ಆಗುತ್ತಾ? ಸಿನಿಮಾ ನೋಡಿದವರಿಗೆ ಈ ಒಂದು ಪ್ರಶ್ನೆ ಆಗ್ಬೋದು ಅಂತ ಕೇಳ್ಕೊತಿದ್ದೇನೆ. ಸರ್ ಡೆಫಿನೆಟ್ಲಿ ನೀವು ಆನ್ಸರ್ ಮಾಡಲೇಬೇಕು ಸರ್. ಈಗ ಆನ್ಸರ್ ಮಾಡ್ಕೊಳ್ಳಿ. ಅದು ಊರಲ್ಲಿ ಅವ್ರಿಗೆ ಇದ್ದೀಗ ಹೋಗಿದ್ದಾರೆ. ಹಾಗಾಗಿ ಹೇಳ್ಬೋದು ಈ ಮಂಡಿ ಮಣ್ಣು ಮಾಡ್ಕೊಂಡು ಬರೋಲ್ಲ ಅಂತ. ಆಯ್ತಾ, ದಾಸು ಅಂತ ಒಬ್ಬ ವ್ಯಕ್ತಿ ಭಯಂಕರ ಹುಟ್ಟರು. ತುಂಬಾ ವರ್ಷದಿಂದ ನಾನು ಜೊತೆಯನ್ನು ಕೇಳಿದ್ದಲ್ಲ. ಒಂದು ರಾತ್ರಿ ಹೋದಾಗ ಎಷ್ಟೋ ಪ್ರಾಣಿಗಳಲ್ಲಿ ಭಯಂಕರ ಶಿಕಾರಿ ಅಂತ ಅವನು ಬೇರೆ ಶಿಕಾರಿ ಇರ್ತಿದ್ದಂತ ಸ್ಟೋರಿ. ಆಯ್ತಾ, ಈ ಚಿಕ್ಕ ಹುಡುಗರು ನಾವೆಲ್ಲ ಈಗ ನಮ್ಮ ಜೊತೆಗೆ ಹೆಚ್ಚು ಬರ್ತಾರಲ್ಲ ಹೆಚ್ಚು ತರ ನಾವೆಲ್ಲ ಅವನ ಜೊತೆ ಹೋದ್ರೆ ಕಾಡು ಮಧ್ಯೆ ಬಿಟ್ಟು ಇಲ್ಲೇ ಮನೆಯಲ್ಲಿ ಕೂತಿರು ಬಂದೆ ಅದನ್ನ ಬಂದಿದ್ದ. ಸೊ ಒಂದ್ಸಲ ಹಿಂಗೆ ಆಗಿ ಬಂದಾಗ ಅವನ ಮಂಡಿ ಮಣ್ಣು ಮಣ್ಣಿಗೆ ಜಾಸ್ತಿ ಮಾಡಿದ್ದಾನೆ. ಗೊತ್ತಾಯ್ತಲ್ಲ, ಜನ ಏನಿತ್ತು